ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕಳೆದ 2 ಸಂಚಿಕೆಗಳಲ್ಲಿ ಸಾಲವನ್ನು ಮಾಡಿದ್ದು ಹೇಗೆ, ಸಾಲದಿಂದ ವಿಮುಕ್ತಿ ಆಗೋದು ಹೇಗೆ ಅಂತ ನಾನು ಹೇಳ್ತಾ ಬಂದಿದ್ದೀನಿ. ಈಗ ಮುಂದುವರೆದ ಭಾಗ ಅಂದರೆ ಇದು 3ನೇ ಭಾಗ ಆಗಿದೆ. ಯಾರು ಈ ಹೊಸದಾಗಿ ಈ ಭಾಗ ನೋಡಿದ್ರೆ ಅವು 2 ಭಾಗಗಳನ್ನು ನೋಡಿ, ನಿಮಗೆ ತುಂಬ ಅನುಕೂಲ ಆಗುತ್ತೆ. ಒಟ್ಟಿನಲ್ಲಿ ಈ 3 ವಿಡಿಯೋಗಳನ್ನು ನೋಡಿದಾಗ ಸಾಲದಿಂದ ವಿಮುಕ್ತರಾಗೋದು ಹೇಗೆ ಅಂತ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗುತ್ತೆ. ಈ ಅಂಶವನ್ನು ಗಮನದಲ್ಲಿಟ್ಕೊಳ್ಳಿ. ಮೊದಲನೇ ಭಾಗದಲ್ಲಿ ನಾನು ಹೇಳಿದ್ದೀನಿ ಅಂದರೆ ಸಾಲವನ್ನು ನೀವು ಹೇಗೆ ಮಾಡಿದ್ರಿ, ಅದು ಯಾವ ತತ್ವದ ಅಡಿಯೊಳಗೆ ಮಾಡಿದ್ರಿ ಅಂದರೆ ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡಿಬಿಟ್ಟಿದ್ರೆ ಆಗಿ ಹೋಗಿತ್ತು. ಈ 2ನೇ ಭಾಗದಲ್ಲಿ ಏನು ಹೇಳಿದ್ದೀನಪ್ಪ ಅಂದರೆ ಸಾಲದಿಂದ ವಿಮುಕ್ತರಾಗಲಿಕ್ಕೆ ಏನು ಮಾಡ್ಬೇಕು ಅಂತ ಹೇಳಿದ್ದೀನಿ. ಈಗ ಮುಂದೆ 3ನೇ ಭಾಗದಲ್ಲಿ ಏನಪ್ಪ ಅಂದರೆ ಸಾಲದಿಂದ ವಿಮುಕ್ತರಾಗಲಿಕ್ಕೆ ನಾವು ಬೇಗ ಮ್ಯಾನಿಫೆಸ್ಟ್ ಮಾಡಬೇಕು, ಬೇಗ ಅದರಿಂದ ಹೊರಬರಬೇಕು, ಆದರೆ ಏನು ಮಾಡ್ಬೋದಿಲ್ಲ ಅಂತ ಹೇಳ್ತಾ ಬರ್ತೀನಿ. ನಂಬಿಕೆ ಅನ್ನೋದು ಯಾವ ಥರ ಅಂದರೆ ನಮ್ಮ ಗುರುಗಳಾದಂಥ RK ಮಾಸ್ಟರ್ ಅವರು ಹೇಳಿದಂಥ ಕಥೆಯಾಗಿದೆ. ಆಲ್ರೆಡಿ ಸುಮಾರು ವಿಡಿಯೋಗಳಲ್ಲಿ ಈ ಕಥೆಯನ್ನು ಬಳಸಿದ್ದಾರೆ. ಬಟ್ ರಿಯಲ್ ಆಗಿ ಕಾಶಿಯಲ್ಲಿ ನಡೆದಂಥ ಘಟನೆ ಇದು. ಅವರು ದೇಹವನ್ನು ತ್ಯಾಗ ಮಾಡಿದ್ದಾರೆ, ಇವತ್ತಿಲ್ಲ ನಮ್ಮ ಗುರುಗಳವರು. ಏನಪ್ಪ ಅಂದರೆ ಕಾಶಿ ಪಟ್ಟಣದೊಳಗೆ ಏನಾಗುತ್ತೆ ಅಂತಂದರೆ ಬರಗಾಲ ಬೀಳುತ್ತೆ. ಬರಗಾಲ ಬಿದ್ದಾಗ ಏನಾಗ್ತದೆ, ಅಲ್ಲಿ ಜನರು ಏನೆಲ್ಲಪ್ಪ ಅಂದರೆ ಕಾಶಿಯಲ್ಲಿ ಅಘೋರಿಗಳು ಜಾಸ್ತಿ ಇರ್ತಾರೆ. ಅಲ್ಲಿ ಸಾಧಕರು, ಸಿದ್ಧರು, ಸಂತರು ಜಾಸ್ತಿ ಜನ ಇರ್ತಾರೆ. ಅಂದರೆ ಒಬ್ಬ ಸಿದ್ಧ ಇರ್ತಾನೆ, ಒಬ್ಬ ಸಿದ್ಧ ಪುರುಷ ಇರ್ತಾನೆ. ಅವನ ಹತ್ರ ಹೋಗಿ ಅವ್ರು ಏನಾದ್ರು ಪ್ರಾರ್ಥನೆ ಮಾಡಿದ್ದೆ ಅದರಲ್ಲಿ ಖಂಡಿತವಾಗ್ಲೂ ಮಳೆ ಬರುತ್ತೆ ಅನ್ನೋ ಒಂದು ನಂಬಿಕೆ ಇರುತ್ತೆ. ಎಲ್ಲ ಊರ ಥರ ಸೇರ್ಕೊಂಡು ಹೋಗ್ಬಿಟ್ಟು ಏನು ಮಾಡ್ತಾರೆ, ಅವ್ರ ಹತ್ರ ಕೇಳ್ತಾರೆ. ಅವರು ಆಗೋದಿಲ್ಲ, ಕರ್ಮ ಹೆಚ್ಚಾಗಿದೆ, ಧರ್ಮ ಕಡಿಮೆ ಆಗಿದೆ, ಆಗೋದಿಲ್ಲ, ಹೋಗಿ ಅದು ಬರೋ ಟೈಮ್ ಬರುತ್ತೆ ಅಂತ ಹೇಳ್ತಾರೆ. ಆದರೂ ಆ ಊರ ಜನ ಪಟ್ಟು ಬಿಡೋದಿಲ್ಲ, ಬರಲೇಬೇಕು, ನೀವು ಪೂಜೆ ಮಾಡಲೇಬೇಕು, ಮಳೆ ತರಿಸ್ಕೊಡ್ಲೇಬೇಕು ಅಂತೇಳಿ. ಆ ಜನರ ಒತ್ತಾಯಕ್ಕೆ ಅವ್ರೇನಪ್ಪ ಅಂದರೆ ಆ ಗುರುಗಳು ಬಂದು, ಆ ಸಾಧು ಬಂದು ಏನು ಮಾಡ್ತಾರೆ ಅಂದರೆ ಒಂದು ಪ್ರಾರ್ಥನೆಯನ್ನು ಮಾಡ್ತಾರೆ. ಆ ಸಮಯದಲ್ಲಿ ತಂಡೋಪತಂಡವಾಗಿ ಜನರು ಬರ್ತಾರೆ ಆ ಸಾಧುವಿನ ಚಮತ್ಕಾರ ನೋಡಲಿಕ್ಕೆ. ಆವಾಗ ಅಲ್ಲಿ ಏನಾಗುತ್ತೆ, ಚಿಕ್ಕ ಬಾಲಕ ಬರ್ತಾ ಇರ್ತಾನೆ, ಅವ್ನ ಕೈಯಲ್ಲಿ ಕೊಡೆ ಹಿಡ್ಕೊಂಡು ಬರ್ತಾ ಇರ್ತಾನೆ. ಎಲ್ಲರೂ ಆ ಹುಡುಗನ ನೋಡಿ ಅಪಾಸ್ಯ ಮಾಡ್ತಾರೆ. ಇವನೇನು ಕೊಡೆ ಹಿಡ್ಕೊಂಡ್ಬರ್ತಾನೆ, ಇನ್ನು ಮಳೆನೇ ಬಂದಿಲ್ಲ, ಏನಿಲ್ಲ, ಸುಮ್ಮನೆ ಕೊಡೆ ಹಿಡ್ಕೊಂಡ್ಬಂದಾನೆ, ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾರೆ. ಮುಗೀತು, ಮಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಎಲ್ಲರೂ ಖುಷಿ ಆಗ್ತಾರೆ. ಆವಾಗ ಸಾಧು ಮಾತಾಡ್ತಾನೆ, ನೀವೇನಿಷ್ಟು ಜನ ಸೇರಿದಿರಲ್ಲ, ನಿಮ್ಗೆ ಯಾವ ವ್ಯಕ್ತಿ ಕಾರಣದಿಂದ ಮಳೆ ಬಂದಿಲ್ಲ, ನಿಜವಾಗ್ಲೂ ಮಳೆ ಬಂದಿದ್ದು ಯಾರಿಂದ ಗೊತ್ತಾ, ಆ ಹುಡುಗ ಇದ್ದಾನಲ್ಲ ಅವನಿಂದ ಅಂತ ಹೇಳಿದ್ರೆ ಅವ್ರಿಗೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಆ ಹುಡುಗನ ನಂಬಿಕೆ ಇತ್ತು. ಸಾಧುವ್ರು ಬಂದವರೇ ಅಂದರೆ ಆ ಗುರುಗಳು ಬಂದಿದ್ದಾರೆ, ಅವರು ಏನೋ ಒಂದು ಮಂತ್ರ ಹಾಕಿಬಿಟ್ಟು ಏನೋ ಒಂದು ಮಾಡಿಬಿಟ್ಟು ಮಳೆ ತರಿಸ್ತಾರೆ. ಆ ಮಳೆಯಲ್ಲಿ ನಾನು ನೆನೆಯಬಾರ್ದು ಅನ್ನೋದಕ್ಕೋಸ್ಕರ ಕೊಡೆ ಹಿಡ್ಕೊಂಡು ಕೊಡೆ ತರ್ತಾನೆ, ನಾನು ಕೊಡೆ ಹಿಡ್ಕೋಬೇಕು ಅಂತೇಳಿ ಅವನಿಗೆ ನಂಬಿಕೆ ಇತ್ತು. ಖಂಡಿತವಾಗ್ಲೂ ಮಳೆ ಬಂದೇ ತೀರುತ್ತೆ, ಮಳೆ ಬಂದೇ ತೀರುತ್ತೆ ಅನ್ನೋ ನಂಬಿಕೆ ಅವನಿಗಿದ್ದರಿಂದ ಕೊಡೆಯನ್ನು ತೆಗೆದುಕೊಂಡು ಬಂದ. ಆ ಮಗುವಿನ ನಂಬಿಕೆಗೋಸ್ಕರ ಮಳೆ ಬಂದಿದೆ ಅಂತ ಗುರುಗಳು ಹೇಳ್ತಾರೆ. ಇಲ್ಲಿ ಕೂಡ ನೀವು ಮಾಡಬೇಕಾಗಿದ್ದಿಷ್ಟೇ. ಈ ಕಥೆಯಲ್ಲಿ ಇರ್ತಕ್ಕಂಥ ನೀತಿ ಏನಪ್ಪ ಅಂದರೆ ಫಸ್ಟ್ ನಂಬಿಕೆ. ಮಳೆ ಬಂದೇ ಬರುತ್ತೆ ಅನ್ನೋ ನಂಬಿಕೆ ಆ ಮಗುವಿಗೆ ಹೇಗಿತ್ತು, ಆ ನಂಬಿಕೆಗೋಸ್ಕರ ಅವನು ಯಾವ ರೀತಿ ಕೊಡೆ ತಗೊಂಡಿದ್ದು, ಅದೇ ರೀತಿಯಾಗಿ ಇಲ್ಲಿ ಹೇಳ್ತಕ್ಕಂಥ ವಿಚಾರವು ಏನಪ್ಪ ಅಂದರೆ ಸೈಕಾಲಜಿಗೆ ಸಂಬಂಧಪಟ್ಟಿದ್ದಾಗಿದೆ. ಇಲ್ಲಿ ಲಾಜಿಕ್ ಮೈಂಡನ್ನು ಅಪ್ಲೈ ಮಾಡಿದ್ರೆ ಯಾವುದೇ ಕಾರಣಕ್ಕೂ ವರ್ಕೌಟ್ ಆಗೋದಿಲ್ಲ. ಇನ್ನೊಂದು ಸಲ ರಿಪೀಟ್ ಮಾಡ್ತಾ ಇದ್ದೀನಿ, ಲಾಜಿಕ್ ಮೈಂಡನ್ನು ಅಪ್ಲೈ ಮಾಡಿದರೆ ಯಾವುದೇ ಕಾರಣಕ್ಕೂ ಯಾವುದು ವರ್ಕೌಟ್ ಆಗೋದಿಲ್ಲ. ನಮ್ಮ ಕಣ್ಣಿಗೆ ಕಾಣಲ್ಲ ಅಂದ ಮಾತ್ರಕ್ಕೆ ಇಲ್ಲಿ ಯಾವುದು ಇಲ್ಲ ಅಂತಲ್ಲ, ಕಂಡ ಮಾತ್ರಕ್ಕೆಲ್ಲ ಸತ್ಯ ಅಂತಲ್ಲ, ಕಾಣದೇ ಇರೋ ವಸ್ತುಗಳು ಯಾವುದು ಸುಳ್ಳು ಅಂತಲ್ಲ. ಕರೋನಾನ ಹೆಮ್ಮಾರಿ ಕಣ್ಣಿಗೆ ಕಾಣಲಿಲ್ಲ, ಇಡೀ ಜಗತ್ತನ್ನೇ ನಿಬ್ಬೆರಗೊಳಿಸ್ತು. ಅದು ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದು ನೀವು ಅನುಭವಿಸಿದ್ರಿ, ನಾನು ಅನುಭವಿಸಿದ್ದೀನಿ. ಅದೇ ರೀತಿ ಕಣ್ಣಿಗೆ ಕಂಡಿಲ್ಲ ಅಂದ ಮಾತ್ರಕ್ಕೆ ಇಲ್ಲ ಅಂತಲ್ಲ. ಏನಪ್ಪ ಅಂದರೆ ಸಾಲದ ವಿಮುಕ್ತಿಯಲ್ಲಿ ಏನು ಮಾಡಬೇಕಂದ್ರೆ ನೀವು ಕೆಲವು ಅಪರ್ಮಿಷನ್ಗಳನ್ನ ಕೊಡಬೇಕಾಗತ್ತೆ. ಯಾವ ರೀತಿ ಅಪರ್ಮಿಷನ್ಗಳಿದ್ರೆ, ನೀವು ಹೇಗೆ ಸಾಲ ಪಡಿಬೇಕಾದ್ರೆ ನೀವು ಹೋರಾಟ ಮಾಡಿದ್ರಲ್ಲ ಅದೇ ರೀತಿ ತೀರಿಸ್ಲಿಕ್ಕೆ ಅದೇ ರೀತಿಗೆ ನಾನು ಏನಪ್ಪ ಅಂದರೆ ವಿಶ್ವಕ್ಕೆ ಹೇಳ್ತಾ ಬರಬೇಕು. ಅಂದರೆ ನೀವು ವಿಶ್ವಕ್ಕೆ ಕನೆಕ್ಟ್ ಆಗ್ತಾ ಬರಬೇಕು. ಅಂದರೆ ನಿಮ್ಮ ಪ್ರತಿಯೊಂದು ಡಿಸೈರನ್ನು ಫುಲ್ಫಿಲ್ ಮಾಡಲಿಕ್ಕೆ ಸನ್ನಿಧಾಗಿರ್ತಕ್ಕಂಥ ಏಕೈಕವಾದಂಥ ಶಕ್ತಿ ಯಾವುದಂದರೆ ಅದು ಯೂನಿವರ್ಸಲ್ ಎನರ್ಜಿ ಆಗಿದೆ, ಯೂನಿವರ್ಸಲ್ ಫೋರ್ಸ್ ಆಗಿದೆ. ಅಂದರೆ ಇನ್ನೊಂದು ಸತಿಗೆ ನೀವು ಕರೆಕ್ಟ್ ಆಗಬೇಕು, ಇನ್ನೊಂದು ಸತಿಗೆ ನೀವು ಮಾತಾಡಬೇಕು. ಇಲ್ಲಿವರೆಗೂ ಗೊತ್ತಿಲ್ಲದೋ ತಪ್ಪುಗಳು ಆಗಿ ಹೋಗಿವೆ. ಇನ್ನು ಡೈರೆಕ್ಟಾಗಿ ತಿಳ್ಕೊಳ್ತಿದ್ದೀರ, ಇನ್ನು ಮೇಲೆ ಪ್ರಯೋಗ ಮಾಡ್ತಾ ಬನ್ನಿ. ಇನ್ನೊಂದು ಜೊತೆಗೆ ನೀವು ಮಾತಾಡೋ ಪ್ರಯತ್ನ ಮಾಡಿ, ನಿಮ್ಮ ಕೋರಿಕೆಯನ್ನು ಹೇಳಿ, ಇನ್ನೊಂದು ನಿಮ್ಗೆ ಖಂಡಿತವಾಗಲೂ ಸಹಾಯ ಮಾಡಲಿಕ್ಕೆ ಸನ್ನಿಧವಾಗಿದೆ. ತೆಗೆದುಕೊಳ್ಳಿಕ್ಕೆ ನಾವು ರೆಡಿ ಇರಬೇಕಷ್ಟೇ. ಈಗೇನಪ್ಪ ಅಂತಂದರೆ ಅಪರ್ಮೇಷನ್ ಕೊಡ್ತಾ ಬರಬೇಕು. ಯಾವ ರೀತಿ ಅಪರ್ಮೇಷನ್ ಅಂದರೆ ಸಾಲ ಅನ್ನೋ ಪದವನ್ನು ಬಳಸಬೇಡಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಸಾಲ ಅನ್ನೋ ಪದವನ್ನು ಬಳಸೋಕೆ ಹೋಗಬೇಡಿ. ಅದರ ಬದಲಿಗೆ ನಾನು ಪಡೆದುಕೊಂಡ ಹಣವನ್ನು ಅವ್ರಿಗೆ ಹಿಂತಿರುಗಿಸಿದ್ದೇನೆ ಅಂತ ಹೇಳ್ತಾ ಬನ್ನಿ. ತುಂಬ ಸಹಾಯ ಆಗುತ್ತೆ, ಪಾಸಿಟಿವ್ ವರ್ಡ್ ಆಗುತ್ತೆ. ಈ ಅಪರ್ಮೇಷನ್ ಯಾವ ಥರ ಕೊಡಬೇಕು ಒಂದೊಂದು 2-3 ಉದಾಹರಣೆ ಕೊಡ್ತೀನಿ. ಸುಮಾರು ಇದ್ದಾವೆ. ಅಥವಾ ನಿಮ್ಗೆ ಅನುಕೂಲ ತಕ್ಕಾಗೆ ನಿಮ್ಗೆ ಯಾವ ರೀತಿಯಾಗಿ ಅದರಲ್ಲಿ ಏನಪ್ಪ ಅಂದರೆ ಸ್ಪಷ್ಟವಾಗಿರಬೇಕು, ನಿರ್ದಿಷ್ಟವಾಗಿರಬೇಕು. ಅದೇ ರೀತಿಯಾಗಿಯೂ ವಾಕ್ಯದಲ್ಲಿ ಪಾಸ್ಟ್ ಟೆನ್ಸಲ್ಲಿ ಇರಬೇಕು. ಈಗ ನಾನು ಯಾರಿಂದ ಸಾಲವನ್ನು ಪಡೆದುಕೊಂಡಿದ್ದೇನೆ, ಅವರ ಹಣವನ್ನು ಅವರಿಗೆ ನಾನು ಮರಳಿ ಕೊಟ್ಟಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು. ನಾನು ಅತಿ ಸುಲಭವಾಗಿ ಸರಳವಾಗಿ ನಾನು ಪಡೆದುಕೊಂಡ ಹಣವನ್ನು ತಿರುಗಿಸಲಿಕ್ಕೆ ಸಹಾಯ ಮಾಡಿದಂಥ ವಿಶ್ವಕ್ಕೆ ಧನ್ಯವಾದಗಳು. ಅಥವಾ ನಾನು ಸಂತೋಷವಾಗಿ ಸುಖವಾಗಿ ಆನಂದವಾಗಿ ಇಲ್ಲಿವರೆಗೆ ಪಡೆತಕ್ಕ ಹಣವನ್ನೆಲ್ಲವನ್ನು ವಾಪಸ್ಸರು ಕೊಟ್ಟಿದ್ದೇನೆ ಅಂತ ಆಗಲಿ. ಹೀಗೆ ಪಾಸಿಟಿವ್ ಅಫರ್ಮೇಷನ್ ಇರಲಿ, ಧನಾತ್ಮಕವಾಗಿರಲಿ, ಈ ರೀತಿ ನೀವು ಬಳಸಿದ್ದೇ ಆದಲ್ಲಿ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ. ಒಂದು ಪದವನ್ನು ಕರೆಕ್ಟಾಗಿ ತೊಗೊಳ್ಳಿ. ಇವತ್ತೊಂಥರ ಹೇಳಿಬಿಟ್ಟು ನಾಳೆ ಒಂಥರ, ಬೆಳಗ್ಗೆ ಒಂಥರ, ಸಾಯಂಕಾಲ ಒಂಥರ, ಆ ಥರ ಬೇಡ. ಒಂದು ವಾಕ್ಯವನ್ನು ನಿರ್ದಿಷ್ಟ ಬರ್ಕೊಂಬಿಡಿ. ಅದೇ ವಾಕ್ಯನ ಪುನಃ ಹೇಳ್ತಾ ಬಂದಾಗ ಮ್ಯಾನಿಫೆಸ್ಟ್ ಆಗೋ ಚಾನ್ಸಸ್ ಇರುತ್ತೆ.
ಅಂದರೆ ಯಾಕೆ ನಾವು ಶತಕೋಟಿ ನಾಮಗಳನ್ನು ಹೇಳಿರಿ, ರಾಮನಾಮ ಜಪ ಮಾಡಿರಿ ಅಂತ ಯಾಕೆ ಹೇಳ್ತಂದರೆ ಒಂದು ಮಂತ್ರ. ಈಗ ನಾವು ವೇದ ಸಾಹಿತ್ಯದಲ್ಲಿ ಅಥವಾ ನಮ್ಮ ಪುರಾಣಗಳಲ್ಲಿ, ನಮ್ಮ ಈ ಋಗ್ವೇದಗಳಲ್ಲಿ, ಎಲ್ಲ ನಮ್ಮ ಹಿಂದೂ ಧರ್ಮದ ಸ್ಕ್ರಿಪ್ಟ್ಗಳಲ್ಲಿ ಏನಪ್ಪ ಅಂದರೆ ಒಂದು ಮಂತ್ರವನ್ನು ಸಿದ್ಧಿ ಮಾಡಲಿಕ್ಕೆ 108 ಸಲ ಹೇಳಬೇಕು, 1008 ಸಲ ಹೇಳಬೇಕು, 1,00,000 ಸಲ ಹೇಳಬೇಕು, 10 ಲಕ್ಷ ಸಲ ಹೇಳಬೇಕು, ಕೋಟಿ ಸಲ ಹೇಳಬೇಕು ಅಂತ. ಯಾಕಂದರೆ ಒಂದು ಮಂತ್ರವನ್ನು ಪದೇ ಹೇಳಿದಾಗ ಅದು ಮ್ಯಾನಿಫೆಸ್ಟ್ ಆಗಿ ಬರುತ್ತೆ. ಅದಕ್ಕೆ ತುಂಬ ಡೆಪ್ತ್ ನಾಲೆಜ್ ಇದೆ ಅದು ಮತ್ತೆ ಮುಂದೆ ಬರ್ತಾ ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ. ಅದೇ ರೀತಿಗೆ ನೀವು ಏನು ಮಾಡಬೇಕಂದ್ರೆ ಅಫರ್ಮೇಷನ್ ಬಗ್ಗೆ ಆಯ್ತು, ಅದು ವಿಜುವಲೈಸೇಷನ್ ಮಾಡಬೇಕು. ನೀವು ಏನು ಸಾಲವನ್ನು ಪಡೆದುಕೊಂಡಿದ್ದೀರಲ್ಲ ಆ ವ್ಯಕ್ತಿಗೆ ಸಾಲವನ್ನು ಕೊಟ್ಟಾಗ ನೀವು ಎಷ್ಟು ಸಂತೋಷವಾಗಿರ್ತೀರಿ ಅದು ವಿಜುವಲೈಸೇಷನ್ ಮಾಡ್ತಾ ಬರಬೇಕು. ಅದು ಹೇಗೆ ಅಂತ ವಿಜುವಲೈಸ್ ಟೆಕ್ನಿಕ್ ಇದೆ, ಅದರಲ್ಲಿ ಸುಮಾರು ವಿಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ, ನೀವು ನೋಡ್ಬೋದಾಗಿದೆ. ಅಂದರೆ ಇಲ್ಲಿ ಇದು ಹೇಗಪ್ಪ ಅಂದರೆ ಯಾವುದೋ ಒಂದು ವಿಡಿಯೋ ನೋಡಿಬಿಟ್ಟು ನಾನು ಪೂರ್ತಿಯಾಗಿ ಸಾಲದ ಮುಕ್ತರಾಗ್ತೀನಿ, ನಾನು ಹಣವನ್ನು ಗಳಿಸ್ಬಿಡ್ತೀನಿ ಅಂತಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಅಡುಗೆ ಮಾಡಬೇಕಾದ್ರೆ, ಇವತ್ತೊಂದು ರುಚಿಯಾದ ಅಡುಗೆನ ಮಾಡಬೇಕಾದ್ರೆ ಅದಕ್ಕೆ 108 ಐಟಮ್ಗಳಿರ್ತವೆ. ಆ 108 ಐಟಮ್ಗಳಂತ ಜೋಡಿಸಿದಾಗ ಮಾತ್ರ ಅದು ಮೃಷ್ಟಾನ್ನ ಭೋಜನ ರೆಡಿ ಆಗುತ್ತೆ, ಸಮೃದ್ಧವಾದ ಊಟ ರೆಡಿ ಆಗುತ್ತೆ, ನಾವು ಉಂಡು ಸಂತೋಷ ಪಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ನೀವು ಮಾಡ್ತಕ್ಕಂಥ ಕೆಲಸ, ನೀವು ಆರ್ಥಿಕವಾಗಿ ಸಮೃದ್ಧರಾಗಬೇಕು, ಸಾಲದಿಂದ ಮುಕ್ತರಾಗಬೇಕು ಅಂದರೆ ಅನೇಕ ಟೆಕ್ನಿಕ್ಗಳಿವೆ. ಒಂದೇ ವಿಡಿಯೋದಲ್ಲಿ ಹೇಳೋಕ್ಕಾಗೋದಿಲ್ಲ. ಎಲ್ಲ ವಿಡಿಯೋಗಳು ನೋಡ್ತಾ ಬಂದಾಗ ನಿಮ್ಗೆ ಕ್ಲಾರಿಟಿ ಬರುತ್ತೆ. ಪುನಃ ನೋಡ್ತಾ ಬಂದಾಗ ನಿಮ್ಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ಆಮೇಲೆ ಏನಪ್ಪ, ಒಂದಕ್ಕೊಂದು ಇಂಟರ್ಲಿಂಕ್ ಇರ್ತವೆ. ಅವನ್ನ ಡೇ ಟು ಡೇ ಲೈಫಲ್ಲಿ ನಿಮ್ಮ ಹೇಗೆ ಸಾಲ ನಮ್ಮ ಜೀವನದ ಅವಿಭಾಜ್ಯ ಅಂಗ ಅಂದ್ಕೊಂಡಿದ್ದೀವಿ, ಅದೇ ರೀತಿ ಇವುಗಳನ್ನ ನಮ್ಮ ಅವಿಭಾಜ್ಯ ಅಂಗ ಮಾಡ್ಕೊಂಡಿದ್ದೆ. ಅದರಲ್ಲಿ ಕೆಲವೇ ದಿನಗಳಲ್ಲಿ ಅಂದರೆ ನಿಮ್ಮ ಸ್ಟ್ರಾಂಗ್ ಡಿಸೈರ್, ಸ್ಟ್ರಾಂಗ್ ಡೆಡಿಕೇಶನ್, ವೆಲ್ ಪ್ಲ್ಯಾನಿಂಗ್ ಇದ್ದಾಗ ನೀವು ಬೇಗ ಮ್ಯಾನಿಫೆಸ್ಟ್ ಮಾಡ್ಕೊಳ್ತೀರಿ. ನೀವು ಖಂಡಿತವಾಗ್ಲೂ ಬೇಗ ಅದರಿಂದ ವಿಮುಕ್ತರಾಗ್ತೀರಿ. ಹೀಗೆ ಏನಪ್ಪ ಅಫರ್ಮೇಷನ್ಗಳು ಕೂಡ ಹೋಗಬೇಕಾಗತ್ತೆ. ನೆಕ್ಸ್ಟ್ ವಿಜುವಲೈಸೇಷನ್ ಇರುತ್ತೆ. ಆಮೇಲೆ ಸುಮಾರು ಟೆಕ್ನಿಕ್ಗಳಿವೆ, ಆ ಟೆಕ್ನಿಕ್ಗಳನ್ನು ಮಾಡ್ಬೋದು. ಈಗ 5x5 ಟೆಕ್ನಿಕ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಇನ್ನು 3x3 ಟೆಕ್ನಿಕ್ ಇದೆ, 369 ಟೆಕ್ನಿಕ್ ಇದೆ. ಆಮೇಲೆ ಅನೇಕ ರೆಮಿಡೀಸ್ಗಳಿದೆ, ಕೆಲವು ರೆಮಿಡಿಗಳನ್ನು ಹಾಕಿದ್ದೀನಿ. ಹೀಗೆ ಅನೇಕ ಇದ್ದಾವೆ. ಅವುಗಳೆಲ್ಲರೂ ನೀವು ಮಾಡ್ತಾ ಬಂದಿದ್ದೆ ಅದರಲ್ಲಿ ಅಪ್ಲೈ ಮಾಡಿದ್ದಲ್ಲಿ ಬೇಗ ಅದರಿಂದ ಮುಕ್ತರಾಗ್ಬೋದು. ಒಂದು ವೇಳೆ ಆಗ್ತಾ ಇಲ್ಲಪ್ಪ, ನೀವು ಇಷ್ಟೆಲ್ಲ ನಾವು ಮಾಡ್ತಾಯಿದ್ದೀವಿ, ಬೇಗ ಮ್ಯಾನಿಫೆಸ್ಟ್ ಮಾಡಬೇಕು, ಬೇಗ ಸಾಲದಿಂದ ಬರಬೇಕಂದ್ರೆ ನಾನು ನೀವು ಪರ್ಸನಲಾಗಿ ಮೀಟ್ ಕೂಡ ಮಾಡ್ಬೋದಾಗಿದೆ. ಅಂದರೆ ಯಾವ ಮುಖಾಂತರ ಅಂದರೆ ಫೋನ್ ಮುಖಾಂತರ ನನ್ನ ಜೊತೆ ಮಾತಾಡ್ಬೋದಾಗಿದೆ. ನನ್ನ ನಂಬರನ್ನು ಅತಿ ಶೀಘ್ರವಾಗಿ ಡಿಸ್ಪ್ಲೇ ಮಾಡ್ತೀನಿ. ಆವಾಗ ನೀವು ನನ್ನ ಜೊತೆಗೆ ಮಾತಾಡ್ಬೋದು, ನಿಮ್ಮ ಸಮಸ್ಯೆಗಳಿಗೆ ಹೇಳ್ಬೋದು. ನಾನು ನಿಮಗೆ ಸಲಹೆ ಸೂಚನೆಗಳನ್ನು ಕೊಡ್ತೀನಿ, ಮಾರ್ಗದರ್ಶನವನ್ನು ಕೊಡ್ತೀನಿ. ನನಗೆ ಗೊತ್ತಿರೋ ನಾಲೆಜನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆವಾಗ ನಿಮಗೆ ಅನುಕೂಲವಾಗಿ ಬೇಗ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ. ಹೀಗೆ ಏನಪ್ಪ ಅಂದರೆ ನೀವು ವಿಶ್ವಕ್ಕೆ ಸ್ವತಂತ್ರರಾಗಬೇಕು. ಅಂದರೆ ನೀವು ಪಡೆದುಕೊಂಡ ಸಾಲವನ್ನು ಆವತ್ತಿನ ಪರಿಸ್ಥಿತಿಗೆ ನಿಮಗೆ ಸಾಲ ತುಂಬ ಅನುಕೂಲ ಆಗಿತ್ತು. ಫಸ್ಟ್ ಥ್ಯಾಂಕ್ಸ್ ಹೇಳಿಬಿಡಿ, ಆ ಋಣಭಾರದಿಂದ ಮುಕ್ತರಾಗಿ. ಋಣಭಾರ ಅನ್ನೋದು ತುಂಬ ಪವರ್ಫುಲ್. ಅದು ಕೇವಲ ಋಣ ಅನ್ನೋದು ಸಾಲದ ವಿಚಾರಕ್ಕೆ ಮಾತ್ರ ನಾವು ತೊಗೊಂಡಿದ್ದೀವಿ. ಈ ತೀರಿಸ್ತಾರಂಥ ಋಣಗಳು ಜಾಸ್ತಿ ಸುಮಾರು ಇದ್ದಾವೆ, ಅದು ಸಪ್ರೇಟ್ ಟಾಪಿಕ್ ಇದೆ, ಇರಲಿ. ಆ ಋಣದಿಂದ ಮುಕ್ತರಾಗಲಿಕ್ಕೆ ನೀವು ಫಸ್ಟ್ ವಿಶ್ವಕ್ಕೆ ಥ್ಯಾಂಕ್ಸ್ ಹೇಳಿ. ಅವತ್ತಿನ ಆ ಪರಿಸ್ಥಿತಿಗೆ ನನಗೆ ಆ ಸಮಯಕ್ಕೆ ಆ ಹಣವನ್ನು ತಂದು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈಗ ನಾನು ಅದರಿಂದ ವಿಮುಕ್ತನಾಗಲು ಬಯಸ್ತಾ ಇದ್ದೀನಿ, ದಯವಿಟ್ಟು ಮಾರ್ಗವನ್ನು ತೋರಿಸು ಅಂತ ಇನ್ನೊಂದು ಸಲ ಕೇಳಿ. ವಿಶ್ವವನ್ನು ಕೇಳಿ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಕೇಳಿ, ನಿಮಗೆ ನೀವೇ ಮಾತಾಡ್ಕೊಳ್ಳಿ, ಕನ್ನಡಿ ಮುಂದೆ ಮಾತಾಡ್ಕೊಳ್ಳಿ, ಪದೇ ಹೇಳಿ. ಖಂಡಿತವಾಗ್ಲೂ ಮ್ಯಾನಿಫೆಸ್ಟ್ ಆಗುತ್ತೆ. ಇದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಇದು ವಿಶ್ವದ ತುಂಬ ಅನೇಕ ಜನರು ಪ್ರಯೋಗ ಮಾಡಿದ್ದಾರೆ, ಅನೇಕ ಜನರು ಬಳಸಿದ್ದಾರೆ. ಗೊತ್ತಿಲ್ಲದೋ ಎಲ್ಲರೂ ಇದೇ ಟೆಕ್ನಿಕನ್ನು ಅಪ್ಲೈ ಮಾಡ್ತಾ ಇದ್ದಾರೆ. ಆದರೆ ನಮಗೆ ಅರಿವಿಗಿಲ್ಲದ ಮಾಡ್ತಾ ಇದ್ದೀವಿ. ಈಗ ನೀವು ಇದನ್ನು ಅರಿವಿಗೆ ತಂದುಕೊಂಡು, ಅಂದರೆ ನಮ್ಮ ಪ್ರಜ್ಞೆಗೆ ತಂದುಕೊಂಡು ಮಾಡೋದ್ರಿಂದ ಇನ್ನೂ ಹೆಚ್ಚು ಮ್ಯಾನಿಫೆಸ್ಟ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಈ ಟೆಕ್ನಿಕನ್ನು ಫಾಲೋಗಳು ಮಾಡಿ. ಅಫರ್ಮೇಷನ್ ರಿಲೇಟೆಡ್ ಆಗಿ, ವಿಜುವಲೈಸೇಷನ್ ರಿಲೇಟೆಡ್ ಇನ್ನೂ ಅನೇಕ ವಿಡಿಯೋಗಳಲ್ಲಿ ಇದ್ದಾವೆ. ಅಂದರೆ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ಮತ್ತು ಈಗ ಅಫರ್ಮೇಷನ್ ಎಂದರೇನು, ವಿಜುವಲೈಸೇಷನ್ ಎಂದರೇನು ಅಂತ ಹೀಗೆ ಮತ್ತೆ ಕೇಳೋಂಥ ಪ್ರಶ್ನೆಗಳು ಸಹಜವಾಗಿ ಹುಟ್ಟುತ್ತೆ ನಿಮಗೆ. ಅದರಲ್ಲಿ ಆಲ್ರೆಡಿ ಎಷ್ಟೋ ವಿಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಬರೋ ಸಮಯದಲ್ಲಿ ಇನ್ನೂ ಹೆಚ್ಚು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಒಟ್ಟಲ್ಲಿ ಕ್ಲಾರಿಟಿ ಬರುತ್ತೆ. ಅಂದರೆ ಏನಪ್ಪ ಅಂದರೆ ಬಡತನ ಮುಕ್ತವಾದ ಜೀವನವನ್ನು, ದಾರಿದ್ರ್ಯ ಮುಕ್ತವಾದ ಜೀವನವನ್ನು, ಸಮೃದ್ಧವಾದ ಜೀವನನ, ಆರ್ಥಿಕವಾಗಿ ಸಮೃದ್ಧವಾದ ಜೀವನನ ಮಾಡಲಿಕ್ಕೆ ನನ್ನ ಕೈಲಿರೋ ಮಟ್ಟಿಗೆ ನಿಮಗೆ ಸಹಾಯ ಮಾಡೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಗಾಗಿ ಕಾಯಿರಿ. ಮುಂದಿನ ವಿಡಿಯೋದಲ್ಲಿ ನಾನು ಏನು ಹೇಳಬೇಕಂದ್ರೆ, ಈಗ ಸಾಲ ಮಾಡಿದ್ದಾಯಿತು, ಎಷ್ಟೋ ಜನ ಸಾಲ ಕೊಟ್ಟು ಆ ಪಡೆದುಕೊಂಡ ಸಾಲವನ್ನು ವಾಪಸ್ ಪಡೀಲಿಕ್ಕೆ ಹೋರಾಟ ಮಾಡ್ತಾರೆ. ಅವ್ರಿಗೆ ಕೂಡ ರೆಮಿಡಿಯನ್ನು ಹೇಳ್ತೀನಿ. ಈಗ ಸಾಲ ತೊಗೊಂಡವ್ರದ್ದಾಯಿತು, ಇನ್ನು ಕೊಟ್ಟವ್ರದ್ದು ಗತಿ ಅವ್ರಿಗೂ ಒಂದು ಏನಾದ್ರು ಹೇಳಲೇಬೇಕಲ್ಲ, ಅವ್ರಿಗೂ ಒಂದು ಪರಿಹಾರನ ಹೇಳ್ತೀನಿ. ಅದು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದಾರೆ, ಅವ್ರಿಗೂ ಕೂಡ ನಾನು ಅತಿ ಶೀಘ್ರವಾಗಿ ಉತ್ತರ ಕೊಡ್ತೀನಿ. ನೀವೆಲ್ಲರೂ ಸಿರಿವಂತರಾಗಲಿ ಅಂತ ನಾನು ಬೇಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ವಂದನೆಗಳು. ಈ ಸುರೇಶನ ನಮಸ್ಕಾರಗಳು. ನೀವೆಲ್ಲರೂ ಸಿರಿವಂತರಾಗಿ. ತಥಾಸ್ತು.